ಮಂಗಳೂರು ಉತ್ತರ ಮಂಡಲ ಬಿಜೆಪಿ ಇದರ ಕಾರ್ಯಕಾರಿಣಿ ಸಭೆಯು ಕಾವೂರು ಸೊಸೈಟಿ ಹಾಲ್ನಲ್ಲಿ ನಡೆಯಿತು. ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪಕ್ಷದಲ್ಲಿ ಪಕ್ಷವನ್ನ ಗೆಲ್ಲಿಸುವ ರಾಜಕೀಯ ತಂತ್ರಗಾರಿಕೆಗಳನ್ನ ಮಾಡುತ್ತಾ ಹಿಂದುತ್ವವನ್ನ ಮರೆಯುವಂತಹ ಕೆಲಸವನ್ನ ಯಾವತ್ತೂ ಮಾಡಬಾರದು. ರಾಷ್ಟ್ರದ ಮತ್ತು ರಾಷ್ಟ್ರೀಯತೆಯ ಬಗ್ಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಭಾಜಪ ನಮ್ಮ ರಾಜಕೀಯದಲ್ಲಿ ನಾವು ಯಾವ ರೀತಿಯ ಗೆಲುವುಗಳನ್ನು ಯಾವ ಸ್ಥಾನದಲ್ಲಿ ಗೆಲ್ಲಿಸಬೇಕೋ ಅದನ್ನೆಲ್ಲ ಗೆಲ್ತಾ ಬಂದಿದ್ದೇವೆ. ಯಾಕಂತಂದ್ರೆ ಈ ನಿರಂತರ ಚಟುವಟಿಕೆಗಳಿಂದಾಗಿ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ರಾಷ್ಟ್ರದಿಂದ ರಾಜ್ಯಕ್ಕೆ ಬಂದು ಜಿಲ್ಲೆಯಿಂದ ಬಂದು ಮಂಡಳಕ್ಕೆ ತಲುಪಿಸಿ ಮಂಡಳದಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದನ್ನು ಕಾರ್ಯಗತ ಮಾಡುವ ಕೆಲಸವನ್ನು ಭಾಜಪ ಒಂದು ರಾಷ್ಟ್ರೀಯ ಪಕ್ಷವಾಗಿ ಮಾಡ್ತಾ ಬಂದಿದೆ. ಅದಕ್ಕಾಗಿ ನಾವು ಗೆಲುವುಗಳನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ. ಕಾರ್ಯಕರ್ತರ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾದ ಪಕ್ಷ ಅಲ್ಲ, ಕಾರ್ಯಕರ್ತರ ಪಕ್ಷ, ವ್ಯಕ್ತಿ ಪೂಜೆಯ ಪಕ್ಷವಲ್ಲ, ಖಾಲಿ ಕಾರ್ಯಕರ್ತರ ಪಕ್ಷ. ಈ ಪಕ್ಷವನ್ನು ಕಟ್ಟಬೇಕಾದ್ರೆ ಎಷ್ಟೆಲ್ಲ ಹಿರಿಯರು ನಮಗಿಂತ ಹಿಂದೆ ಬಿಜೆಪಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡವರು, ಜನಸಂಘದಲ್ಲಿ ಕೆಲಸ ಮಾಡಿದಂಥವರು. ಈ ಸಂದರ್ಭ ಬಿಜೆಪಿ ಮಂಡಲ ಕಾರ್ಯದರ್ಶಿ ತಿಲಕ್ ರಾಜ್ ಕೃಷ್ಣಾಪುರ, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಭಾ ಮಾಲಿನಿ, ಜಿಲ್ಲಾ ಕಾರ್ಯದರ್ಶಿ ಪೂಜಾ ಪೈ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.